ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ತಾಲೂಕಿನಾದ್ಯಂತ ನಿನ್ನೆ ಸಂಜೆ 6 ಗಂಟೆಯಿಂದ ಮೊದಲುಗೊಂಡು ಸುಮಾರು 16 ಗಂಟೆಗಳಿಂದ ನಿರಂತರವಾಗಿ ಧಾರಾಕಾರ ಮಳೆ ಸುರಿಯುತ್ತಿದ್ದು 100ಕ್ಕೂ ಹೆಚ್ಚು ಮನೆಗಳು ಜಲಾವೃತಗೊಂಡಿವೆ. ಮನೆ ಮೇಲೆ ಗುಡ್ಡ ಕುಸಿದು ಬಿದ್ದು ಬಾಲಕಿ ಮತ್ತು ಮಹಿಳೆ ಮೃತಪಟ್ಟ ಘಟನೆ ನಡೆದಿದೆ. ಅಪಾಯಕ್ಕೆ ಸಿಲುಕಿದ ಹಲವು ಕುಟುಂಬಗಳನ್ನು ಸ್ಥಳಾಂತರ ಮಾಡಲಾಗಿದೆ. ಘಟನಾ ಸ್ಥಳಕ್ಕೆ ತಹಶೀಲ್ದಾರ್ ಮತ್ತು ಕಂದಾಯ ಅಧಿಕಾರಿಗಳು, ಅಗ್ನಿಶಾಮಕ ದಳದವರು ಭೇಟಿ ನೀಡಿ ರಕ್ಷಣಾ ಕಾರ್ಯಾಚರಣೆ ನಡೆಸಿದ್ದಾರೆ. ನೂರಾರು ಮನೆಗಳು ಜಲಾವೃತಗೊಂಡ ಕಾರಣ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಕುಂಪಲ, ಅಂಬಿಕಾ ರೋಡ್, ಕಲ್ಲಾಪು, ಕಲ್ಲಡ್ಕ, ವಿದ್ಯಾನಗರ, ಉಚ್ಚಿಲ, ತಲಪಾಡಿ, ಕಲ್ಕಟ್ಟ ಮುಂತಾದ ಕಡೆಗಳಲ್ಲಿ ಹಲವು ಮನೆಗಳು ಜಲಾವೃತಗೊಂಡಿದ್ದು ಮನೆಯೊಳಗೆ ನೀರು ನುಗ್ಗಿದೆ. ಬಹಳಷ್ಟು ಕುಟುಂಬಗಳು ರಾತ್ರಿ ವೇಳೆ ಬೇರೆಡೆ ಸ್ಥಳಾಂತರಗೊಂಡಿವೆ. ತೊಕ್ಕೋಟಿನ ಕಲ್ಲಾಪುವಿನಲ್ಲಿ 50ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. ತಲಪಾಡಿಯಲ್ಲಿ ಒಂದು ಮನೆಗೆ ನೀರು ನುಗ್ಗಿ ಹಾನಿಯಾಗಿದೆ. ಈ ಕುಟುಂಬವನ್ನ ರಾತ್ರಿ ವೇಳೆ ಸ್ಥಳಾಂತರ ಮಾಡಲಾಗಿದೆ. ಘಟನಾ ಸ್ಥಳಕ್ಕೆ ಉಳ್ಳಾಲ ತಾಲೂಕು ತಹಶೀಲ್ದಾರ್ ಪುಟ್ಟರಾಜು, ಕಂದಾಯ ನಿರೀಕ್ಷಕ ಪ್ರಮೋದ್, ಸೋಮೇಶ್ವರ ಪುರಸಭೆಯ ಮುಖ್ಯಾಧಿಕಾರಿ ಮತ್ತಡಿ, ಗ್ರಾಮ ಕರ್ಣಿಕ ಸುರೇಶ್ ಮೊದಲಾದವರು ರಾತ್ರಿ ವೇಳೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. തിരിക്കുന്ന ശ്രദ്ധിക്കണേ. ഇവിടെ നോക്കാം, ഇവിടെ നോക്കാം. നോക്കണേ ടയറും. തിരിക്കുന്ന ശ്രദ്ധിക്കണേ. ഇവിടെ നോക്കാം, ഇവിടെ നോക്കാം. നോക്കണേ ടയറും. ಅವು ಆಸೆ ಪ್ರಾಪರ್ ಮಾಡ್ತಾರೆ ನಾವು ಟೂಲ್ಸ್ ಅಂಗಡಿದ ಮರಿಯಂ ಟ್ರೇಡಿಂಗ್
ಉಳ್ಳಾಲ ಬೈಲಿನಲ್ಲಿ ಸುಮಾರು ಮೂರುವರೆ ಗಂಟೆಗೆ ಸಂಬಂಧಪಟ್ಟಂತೆ ಫೋನ್ ಬಂತು. ಫೋನ್ ಕರೆಗೆ ನಾವು ಅಲ್ಲಿಂದ ಬಂದು ನೋಡುವಾಗ ಇಡೀ ನಮ್ಮ ರಸ್ತೆ ಉಳ್ಳಾಲದಿಂದ ತೋಪಟ್ಟಿನಿಂದ ಉಳ್ಳಾಲಕ್ಕೆ ಬರುವಂತಹ ರಸ್ತೆ ಸಂಪೂರ್ಣವಾಗಿ ಮುಳುಗಿ ನೀರು ಆಚೀಚೆ ಪಾಸ್ ಆಗ್ತಾ ಉಂಟು. ಆ ಭಾಗದ ಒಂದು ಭಾಗದ ಬಲಭಾಗದ ಎಲ್ಲ ಮನೆಗಳು ಮುಳುಗಿರುವಂತಹ ಸಂಖ್ಯೆ ಗೊತ್ತಾಯಿತು. ಹಾಗಾಗಿ ಅದಕ್ಕೆ ವ್ಯವಸ್ಥಿತವಾಗಿ ಕೆಲಸ ಮಾಡಬೇಕನ್ನೋ ಕಾರಣಕ್ಕೆ ಉಳ್ಳಾಲ ಮೊಗವೀರ ಸಂಘದ ವತಿಯಿಂದ ಒಟ್ಟು ನಮ್ಮ ಎಲ್ಲ ಕಾರ್ಯಕರ್ತರನ್ನು ಜೋಡಿಸಿಕೊಂಡು ಇಲ್ಲಿನ 4 ಓಡಗಳನ್ನು ದೋಣಿಗಳನ್ನು ತಂದು ಅದರ ಮುಖಾಂತರ ಇಲ್ಲಿ ಅವರು ಸೇವೆ ಮಾಡುವಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡಿದ್ದೇವೆ. ಕೆಲವರು ಮಹಡಿಯಲ್ಲಿ ಇದ್ದುದರಿಂದ ಬರಲಿಕ್ಕೆ ಬರುವುದಿಲ್ಲ ಅನ್ನುವಂಥದ್ದು ಇದ್ದಾರೆ. ಹಾಗಾಗಿ ತಕ್ಷಣವಾಗಿ ಜಿಲ್ಲಾಡಳಿತ ಅದರ ಬಗ್ಗೆ ಕ್ರಮವನ್ನು ಕೈಗೊಳ್ಳಬೇಕು. ಅದರ ಜೊತೆಗೆ ನಾವು ವೃದ್ಧರನ್ನ ಮತ್ತು ಅನಾರೋಗ್ಯ ಪೀಡಿತರನ್ನ ನಾವು ತರುವಲ್ಲಿ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ತನ್ನ ಮನೆಗಳು ಕೆಲವು ಡ್ಯಾಮೇಜ್ಗಳಾಗಿ ಹೆಚ್ಚಿನ ಮನೆಗಳಿಗೆ ಅವರಿಗೆ ಏನು ಸಂಬಂಧಪಟ್ಟ ಇಲಾಖೆ ಅವರಿಗೆ ಸಾಂತ್ವನ ಮಾಡಬೇಕು, ಅದಕ್ಕೆ ಪರಿಹಾರವನ್ನು ಕೊಡುವಂಥ ವ್ಯವಸ್ಥೆಗಳಾಗಬೇಕು. ಇದು ಈ ಬಾರಿ ಈ ಉಳ್ಳಾಲ ಬೈಲಲ್ಲಿ ಮೊದಲ ಬಾರಿಗೆ ಇಂತಹ ನೆರೆಯಾದದ್ದು. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ರಾಜಕಾಲುವೆ ಸಾಧಾರಣ 20-22 ಮೀಟರ್ ಅಗಲ ಇದ್ದಂತಹ ರಾಜಕಾಲುವೆ ಈಗ ಒಂದು ಸಾಧಾರಣ 9-10 ಅಡಿಗಳ ಅಗಲದಲ್ಲಿ ಮಾತ್ರ ಆಗಿದೆ. ಇದರ ದುಷ್ಪರಿಣಾಮವಾಗಿ ನೀರು ಹೋಗದೆ ಅಲ್ಲೆಲ್ಲ ಬ್ಲಾಕ್ ಆಗಿದೆ. ಈ ಕಾರಣಕ್ಕಾಗಿ ಈ ಭಾಗದಲ್ಲಿ ಸಮಸ್ಯೆ ಉಂಟಾಗಿದೆ. ಹಾಗಾಗಿ ಅಭಿವೃದ್ಧಿ ಮಾಡುವವರು ತುಂಬಾ ಚೆನ್ನಾಗಿ ಆಲೋಚನೆ ಮಾಡಿಕೊಂಡು ಅಭಿವೃದ್ಧಿ ಮಾಡಬೇಕು. ನಮ್ಮ ಅಭಿವೃದ್ಧಿಯಿಂದಾಗಿ ಇನ್ನೊಬ್ಬರು ತೊಂದರೆ ಆಗದ ರೀತಿಯಲ್ಲಿ ಕೆಲಸ ಕಾರ್ಯವನ್ನು ಮಾಡಬೇಕು. ಇಲ್ಲಿದ್ದ ಎಲ್ಲಾ ಮನೆಯ ಯುವಕರು ಕೂಡ ಈ ಭಾಗದಲ್ಲಿ ಎಲ್ಲಾ ಯುವಕರು ಬಂದು ಇಲ್ಲಿ ಕೆಲಸ ಕಾರ್ಯ ತೊಡಗಿದ್ದಾರೆ. ಅತಿ ಹೆಚ್ಚು ಹೇಳಬೇಕೆಂದು ಅಂತ ಹೇಳಿದ್ರೆ ಬಹುಶಃ ಕೋಸ್ಟಲ್ ಬೆಲ್ಟ್ ಅಲ್ಲಿ ಎಲ್ಲಾ ಕಡೆ ಈ ತರದ್ದಾಗಿದೆ ಅನ್ನುವಂಥದ್ದು ಸುದ್ದಿ ಇದೆ. ಹಾಗಾಗಿ ತಕ್ಷಣ ಜಿಲ್ಲಾಡಳಿತ ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕಂತ ವಿನಂತಿ. ಕಲ್ಲಾಪಿನಲ್ಲೂ ಕೂಡ ನಮ್ಮ ದೋಣಿಗಳು ಸಂಚರಿಸಿದ್ದು ಅಲ್ಲಿ ಕಾರ್ಯಗಳು ಆಗ್ತಿದೆ. ಅದರ ಜೊತೆಗೆ ಈಗ ದೇವಪುರದಲ್ಲಿ ಮೆಸೇಜ್ ಬಂತು. ತಕ್ಷಣವಾಗಿ ತಲಪಡೆ ದೇವಪುರಕ್ಕೆ ದೇವಸ್ಥಾನದ ಪಕ್ಕದಲ್ಲಿ ಸಮಸ್ಯೆ ಆಗಿದೆ ಅಂತ ಅದಕ್ಕೆ ಈಗ ನಾವು ಒಂದು ದೋಣಿಯನ್ನ ರೆಡಿ ಮಾಡಿ ಇಟ್ಟಿದ್ದೇವೆ. ಅದನ್ನು ಈಗ ಕೊಂಡೋಗ್ತೇವೆ. ಅಲ್ಲಿ ಹೋಗಿ ಕಾರ್ಯಾಚರಣೆ ಮಾಡಬೇಕಂತ ಹೊರಟಿದ್ದೇವೆ.